ನೆಕ್ಸ್ಟ್ ಒನ್ ಒನ್ಸ್ ಅಗೇನ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕ್ಷೇತ್ರವು ಕೂಡ ಹೌದು. ಮೂಡುಬಿದ್ರೆ ಕ್ಷೇತ್ರಕ್ಕೆ ನಾನು ಹೋಗ್ತೇನೆ. ಮೂಡುಬಿದ್ರೆ ಕ್ಷೇತ್ರದಲ್ಲಿ ಈ ಬಾರಿ ಅರ್ಜಿ ಸಲ್ಲಿಸಿದವರು ಟಿಕೆಟ್ ಆಕಾಂಕ್ಷಿಗಳು ಎಸ್ 3 ಮೂಡುಬಿದ್ರೆ ಕ್ಷೇತ್ರ ನಾವು ನೋಡ್ತಾ ಇದ್ರೆ ಅರ್ಹವಾಗಿ ಬಹಳಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದ್ದಂತಹ ವ್ಯಕ್ತಿಯ ಹೆಸರು ಯುವ ನಾಯಕ ಕಾಂಗ್ರೆಸ್ ಮುಖಂಡರು ಮಿಥುನ್ ರಾಯ್ ಅವರು. ಕಳೆದ ಬಾರಿ ಸಂಸದನ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡಿದ್ರು ಲೋಕಸಭೆಯಲ್ಲಿ, ಆದ್ರೆ ಸೋತಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರ ಎದುರಲ್ಲಿ. ಆದ್ರೆ ಮೂಡುಬಿದ್ರೆ ಕ್ಷೇತ್ರದಲ್ಲಿ ಬಹಳಷ್ಟು ಬಾರಿ ಇವರ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೆ ಆ ಭಾಗದಲ್ಲಿ ಶಾಸಕರಾಗಿದ್ರು ಆ ಸಂದರ್ಭ ಅಭಯಚಂದ್ರ ಜೈನ್ ಅವರು. ಸೊ ಹಾಗಾಗಿ ಈ ಬಾರಿ ಅಭಯಚಂದ್ರ ಜೈನ್ ಅವರು ಅರ್ಜಿಯನ್ನ ಸಲ್ಲಿಸಲಿಲ್ಲ. ಹಾಗಾಗಿ ಮಿಥುನ್ ರಾಯ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಹವಾಗಿಯೇ ಮಿಥುನ್ ರಾಯ್ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಒನ್ಸ್ ಅಗೇನ್ ಬಿಲ್ಲವ ಮುಖಂಡರು ಜೊತೆಗೆ ಉದ್ಯಮಿ ರಾಜಶೇಖರ್ ಕೋಟ್ಯಾನ್ ಅವರು ಕೂಡ ಈ ಬಾರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರಾಜಶೇಖರ್ ಕೋಟ್ಯಾನ್ ಅವರು ಈ ಒಂದು ಹೆಸರು ಕೂಡ ಬಹಳಷ್ಟು ಚಾಲ್ತಿ ಅಲ್ದಿದೆ. ಇದೀಗ ರಾಜಶೇಖರ್ ಕೋಟ್ಯಾನ್ ಅವರ ಹೆಸರು, ಅವರು ಬಿಲ್ಲವ ಮುಖಂಡರಾಗಿ ಜೊತೆಗೆ ಉದ್ಯಮಿಯಾಗಿ ಆ ಭಾಗದಲ್ಲಿ ರಾಜಶೇಖರ್ ಕೋಟ್ಯಾನ್ ಅವರು ಮೂಡುಬಿದ್ರೆ ಕ್ಷೇತ್ರದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒನ್ಸ್ ಅಗೇನ್ ವೆರಿ ಇಂಟ್ರೆಸ್ಟಿಂಗ್. ಪ್ರತಿಭಾ ಕುಳಾಯ್ ಅವರು ಎರಡೆರಡು ಕ್ಷೇತ್ರಗಳಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಅಲ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಾದ್ರೂ ನಮ್ಗೆ ಸಿಗ್ಬಹುದಾ ಅನ್ನುವಂತ ನಿಟ್ಟಿನಲ್ಲಿ 2 ಕ್ಷೇತ್ರಗಳಲ್ಲಿ ಅವರ ಏನು ಅದೃಷ್ಟವನ್ನ ಟ್ರೈ ಮಾಡ್ತಾ ಇದ್ದಾರೆ, ಅದೃಷ್ಟವನ್ನ ಸ್ವಲ್ಪ ನೋಡ್ತಾ ಇದ್ದಾರೆ ಪ್ರತಿಭಾ ಕುಳಾಯ್ ಅವರು. ಒಂದ್ ಕಡೆ ಉತ್ತರ ಕ್ಷೇತ್ರ ಜೊತೆಗೆ ಮೂಡುಬಿದ್ರೆ ಕ್ಷೇತ್ರ. ಇದು ಬಹುಶಃ ಅವರು 4 ಲಕ್ಷ ರೂಪಾಯಿಗಳನ್ನ ಪೇ ಮಾಡಿದ್ದಾರೆ ಅನ್ನುವಂಥದ್ದು ಬಹುಶಃ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭ. ಯಾಕಂದ್ರೆ ಉತ್ತರ ಕ್ಷೇತ್ರದಲ್ಲಿ ಜೊತೆಗೆ ಮೂಡುಬಿದ್ರೆ ಕ್ಷೇತ್ರದಲ್ಲಿ. ಹಾಗಾಗಿ ಈ ಒಂದು ಮೂಡುಬಿದ್ರೆ ಕ್ಷೇತ್ರದಲ್ಲಿ 3 ಪ್ರಬಲ ಅಭ್ಯರ್ಥಿಗಳು ರಾಜಶೇಖರ್ ಕೋಟ್ಯಾನ್ ಅವರು, ಪ್ರತಿಭಾ ಕುಳಾಯ್ ಅವರು, ಮಿಥುನ್ ರಾಯ್ ಅವರು, 3 ಕೂಡ ಚಿರಪರಿಚಿತವಾಗಿರುವಂತಹ ಹೆಸರು, 3 ಕೂಡ ಪ್ರಬಲವಾಗಿರುವಂತಹ ನಾಯಕರು. ಎಸ್, ಈ ಒಂದು ವಿಚಾರದ ಬಗ್ಗೆ ಇದು ಅರ್ಹವಾಗಿ ಮಿಥುನ್ ರಾಯ್ಗೆ ಸಿಗುತ್ತೆ ಅಂತ ಹೇಳ್ತಾರೆ, ಆದ್ರೆ ಗೊತ್ತಿಲ್ಲ. ಎಸ್ ಸರ್. ಇಲ್ಲಿ ಆಕ್ಚುಲಿ ಅಭಯಚಂದ್ರ ಜೈನ್ ಅವರು ಹಿಂದಿನ ಚುನಾವಣೆಯಲ್ಲೇ ಹೇಳಿದ್ರು ಯುವ ಕಾಂಗ್ರೆಸ್ಗೆ ನನ್ನ ಟಿಕೆಟ್ ಅಂತ. ಅಂದ್ರೆ ಅವಾಗ ಯುವ ಕಾಂಗ್ರೆಸ್ ಅಲ್ಲಿ ನಮ್ಮ ಮಿಥುನ್ ರಾಯ್ ಅವರ ಹೆಸರು ಕೇಳಿ ಬರ್ತಾರೆ. ಮತ್ತು ಕೆಲವೊಂದು ಕಡೆ ಮಿಥುನ್ ರಾಯ್ಗೆ ನೆಕ್ಸ್ಟ್ ಅಂತ ಹೇಳಿ ಅಲ್ಲಿ ಸುತ್ತಾಡಿಸಿ ಮಾತಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ, ದೀಪಾವಳಿ ಹಬ್ಬದಲ್ಲಿ ಗೋವುಗಳನ್ನೆಲ್ಲ ದಾನ ಮಾಡಿಸಿ ಅದೆಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಮೊದಲೇ ಹಾಕಿದ್ರು. ಅಂದ್ರೆ ವ್ಯವಸ್ಥಿತವಾಗಿ ಮತ್ತೆ ಹಿಂದುತ್ವದ ಕೆಲವೊಂದು ಮುಖಂಡರ ಜೊತೆ ಮಾತುಕತೆಗಳನ್ನ ಮೂಡುಬಿದ್ರೆಯಲ್ಲಿ ನಡೆಸಿ ಹಿಂದುತ್ವದ ಕೆಲವೊಂದು ಗುತ್ತಿಗೆ ನಾಯಕರುಗಳೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಸಮಾಧಾನ ಪಡಿಸಿ ಅಲ್ಲೆಲ್ಲ ಸೆಟ್ ಮಾಡಿಸಿದ್ರು ಲಾಸ್ಟ್ ಆ ಟೈಮ್ನಲ್ಲಿ. ಆದ್ರೆ ಅಷ್ಟೊತ್ತಿಗೆ ಅವರಿಗೆ ಹೋಯ್ತು, ಆ ಟಿಕೆಟ್ ಸಿಗ್ಲಿಲ್ಲ ಅವರಿಗೆ. ನೀರೊಳದ ಇಳಿಯದ ಗಂಟಲಲ್ಲಿ ಕಡುಬು ತುರುಕಿದ ಅಂತ ಹೇಳಿ MP ಲೋಕಸಭಾ ಕ್ಷೇತ್ರ ಕೊಟ್ರು. ಆಕ್ಚುಲಿ ಅದರಲ್ಲಿ ಅವರಿಗೆ ಒಂದು ಅಂದ್ರೆ ಸೋತ್ರು ಕೂಡ, ತುಂಬಾ ದೊಡ್ಡ ಅಂತರದಲ್ಲಿ ಸೋತ್ರು ಕೂಡ ಅವರು ಇಡೀ ಕ್ಷೇತ್ರಕ್ಕೆ ಪರಿಚಯ ಆಯ್ತು. ಮತ್ತೆ ಈ ಭಾಗದಲ್ಲಿ ಅವರು ಮಾತಾಡಿದ್ರು, ಅದು ಯಾವುದು ವೇಸ್ಟ್ ಹಾಕುದಿಲ್ಲ. ಯಾಕಂದ್ರೆ ನಾವು ಈ ಎಕ್ಸಾಮ್ ಮಿಡ್ ಟರ್ಮ್ ಅಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಕಟ್ಟಿದ್ರು ಕೂಡ ಮಾಡಿದ್ರು, ಆ ಎಕ್ಸಾಮ್ ಅಲ್ಲಿ ಫೈಲ್ ಆದ್ರೂ ಕೂಡ ಆ ಎಕ್ಸಾಮ್ ಅಲ್ಲಿ ಓದಿದ್ದು ನಮಗೆ ಮೈನಸ್ ಆಗುದಿಲ್ಲ, ನೆಕ್ಸ್ಟ್ ಎಕ್ಸಾಮಿಗೆ ಭಾರಿ ಹೆಲ್ಪ್ ಆಗ್ತದೆ. ಈಗ ಪೋರ್ಷನ್ ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಇವರು ಖಂಡಿತ ಮೂಡುಬಿದ್ರೆಯಲ್ಲಿ ನಿಂತ್ರೆ ಇವರಿಗೆ ಒಂದು ಹಿಂದಿನದು ಒಂದು ಸ್ವಲ್ಪ ಜ್ಞಾನ ಇರುವುದರಿಂದ ಓದಿದ್ದು ಅಂದ್ರೆ ತಿರುಗಾಡಿದ್ದು, ಹಾಗಾಗಿ ಎಲ್ಲಿಯಾದ್ರೂ ಮೂಡುಬಿದ್ರೆಯಲ್ಲಿ ಟಿಕೆಟ್ ಅವರಿಗೆ ಕನ್ಫರ್ಮ್ ಆಗ್ಬೋದು. ಯಾಕಂದ್ರೆ DKಶಿ ಅವರ ಸಹಾಯ ಇರ್ತಾ ಇದೆ, ಇನಾಯತ್ ಅಲಿ ಅವರ ಮೇಲೆ ಇದ್ದಾಗೆ ಮಿಥುನ್ ರಾಯ್ ಅವರ ಮೇಲೆ ಅವರಿಗೆ DKಶಿ ಅವರದ್ದು ಸಹಾಯ ಹಸ್ತ ಇದೆ. ಅವರೆಲ್ಲ ನೋಡ್ಕೊಳ್ತಾರೆ ಇಲ್ಲೆಲ್ಲ, ಅವರದ್ದು ಎಲ್ಲ ಅಂದ್ರೆ ಅವರ ಪ್ರತಿನಿಧಿಯಾಗಿ ಇರ್ತಾರೆ. ಹಾಗಾಗಿ ಮಿಥುನ್ ರಾಯ್ಗೆ ಏನೊಂದು ಟಿಕೆಟ್ ಸಿಕ್ಕಿದ್ರೆ ಅಲ್ಲಿ ಗೆಲ್ಬಹುದು. ಮತ್ತೆ ಅಲ್ಲಿ ಹಿಂದಿನಿಂದಲೂ ಬಂದ ಸಂಪ್ರದಾಯ, ಅಭಯಚಂದ್ರ ಜೈನ್ ಅವರು ಏನು ಒಂಥರ ಮುಂಗೋಪಿ ಅಂದ್ರೆ ಈಗ ಅಲ್ಲಿ ಜಗದೀಶ್ ಅಧಿಕಾರಿ ಇದ್ರು, ಅವರನ್ನು ಹೊರಗೋದ್ರು. ಹೀಗೆ ಅಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ. ಈಗ ಅಂದ್ರೆ ಅಲ್ಲಿಯವರು ಯಾರು ಕಾಣುದಿಲ್ಲ, ಹುಡುಕಿದ್ರು ಯಾರು ಇದ್ದಾರೆ ಅಂತ. ರಾಜಶೇಖರ ಕೋಟ್ಯಾನ್ ಹೇಳಿದ್ರೆ ಅವರು ಮುಲ್ಕಿಯವರು ಕೂಡ ಅಲ್ಲಿ ಬಂದು ಈಗ ಮನೆ ಸೆಟ್ಲ್ ಆಗಿ ಎಲೆಕ್ಷನ್ಗೆ ಸಿದ್ಧ ಆಗಿದ್ದಾರೆ. ಅಂದ್ರೆ ಅಲ್ಲಿ ಅವರನ್ನು ಯಾರು ಇಲ್ಲ ಈಗ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಎಲ್ಲರೂ ಕೂಡ ದಾಂಗುಡಿ ಇಡ್ತಾ ಇದ್ದಾರೆ. ಅಮರನಾಥ್ ಶೆಟ್ಟರು ಕೂಡ ಹೊರಗಿನವರು ಅಲ್ಲಿ ಯಾರು ಕಟ್ಟೆಮಾರವರು ಯಾರು ಅಲ್ಲಿ ನಿಂತಿದ್ರು, ಆವಾಗಲೂ ಕೂಡ ಅಮರನಾಥ್ ಶೆಟ್ಟರು ಅವರು ಗೆದ್ರು JDS ಅಥವಾ. ಹಾಗಾಗಿ ಕಟ್ಟೆಮಾರು ಕಾಂಗ್ರೆಸ್ನವರು ಸೋತ್ರು. ಹಾಗೆ ಈ ಸಾರಿಯೂ ಕೂಡ ಹೊರಗಿನವರು ಬರ್ತಾರೆ, ಬಟ್ ಅಲ್ಲಿ ಒಂದು ಪ್ರಬಲ ವಿರೋಧ ಇಲ್ಲ. ಅದು ಒಂದು ಲೆಕ್ಕದಲ್ಲಿ ಅಂದ್ರೆ ಈಗಾಗಲೇ ಒಂದು ಕೆಲವು ವರ್ಷದಿಂದ ಮಿಥುನ್ ಅಲ್ಲಿ ಪ್ರವಾಸ ಮಾಡ್ತಾ ಇರೋದು ದೊಡ್ಡ ವಿಷಯ ಆಗ್ಲಿಕ್ಕಿಲ್ಲ. ಅಂದ್ರೆ ಅಲ್ಲಿಯವರ ಹಾಗೆ ಸೆಟ್ ಆಗಿರ್ತದೆ. ಇಲ್ಲದಿದ್ರೆ ಅಲ್ಲಿ ಹೊರಗಿನವರಿಗೆ ಬಂದ್ರೆ ಅವಕಾಶಗಳು ಕಷ್ಟ ಇರ್ತದೆ. ಅಂದ್ರೆ ಈ ಬಾರಿ ಮತ್ತೆ ನೀವು ಹೇಳಿದ್ರಿ ಇನ್ನೊಬ್ಬ ಪ್ರತಿಭಾ ಕುಳಾಯಿ ಅವರು 2 ಕಾಲು ಇಟ್ಟಿದ್ದಾರೆ, ಮತ್ತೆ ಆ ಕಡೆ ಮತ್ತೆ ಈ ಕಡೆ ಇರುವುದರಿಂದ ಅದೇ ಏನ್ ಹೇಳಿದ್ರೆ ಸ್ಪಷ್ಟತೆ ಇಲ್ಲ. ಈಗ ಸಿದ್ದರಾಮಯ್ಯ ಅವರಾದ್ರೆ ಒಂದು ವಿಷಯ ಬೇರೆ,
ಈ ಪ್ರತಿಭಾ ಕುಳಾಯಿ ಕೂಡ 2 ಕಡೆ ಇಟ್ಟಿರೋದ್ರಿಂದ ಅವರಿಗೆ ಯಾವ್ದು ಕನ್ಫರ್ಮ್ ಇಲ್ಲ ಅಂತ ಇರೋದ್ರಿಂದ ಅವ್ರದ್ದು ಅವ್ರಿಗೆ ಕೊಟ್ರೆ ಅವರಿಗೆ ಪ್ರತಿಭಾ ಕುಳಾಯಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಅವರಿಗೆ ಸುರತ್ಕಲ್ಲಲ್ಲಿ ಮಾತ್ರ ಕೊಡ್ತಾರೆ, ಮತ್ತೆ ಇಲ್ಲಿ ಕೊಡೋ ಸಾಧ್ಯತೆಗಳು ನನಗೆ ಕಾಣುದಿಲ್ಲ. ಕೊಡುವ ಇದ್ರೆ ಅಲ್ಲಿ ಕೊಡ್ತಾರಂತಲ್ಲ. ಹಾಗಾಗಿ ರಾಜಶೇಖರ ಕೋಟ್ಯಾನ್ ಕೂಡ ಒಂದು ಬಿಲ್ಲವ ಉಮಾನಾಥ್ ಕೋಟ್ಯಾನ್, ರಾಜಶೇಖರ ಕೋಟ್ಯಾನ್ ಅದೇನು ದೊಡ್ಡ ಕಾಂಬಿನೇಷನ್ ಅಷ್ಟು ಚಂದ ಕಾಣುದಿಲ್ಲ. ಹಾಗಾಗಿ ಅಲ್ಟಿಮೇಟ್ಲಿ ಮತ್ತೆ ಯಾರಿದ್ದಾರೆ ಅಲ್ಲಿ? ಇವರೇ ಇಲ್ಲ, ಮೂವರೇ. ಮಿಥುನ್ ರೈ ಆಗ್ಬೋದು, ಫೈಟ್ ಚಂದ ಕಾಣ್ಬೋದು. ಒಂದು ಉಮಾನಾಥ್ ಕೋಟ್ಯಾನ್ರು ಸ್ವಲ್ಪ ಅಭಿವೃದ್ಧಿಗಳನ್ನೆಲ್ಲ ಮಾಡಿದ್ದಾರೆ, ಪಾಸ್ ಆಗಿದ್ದಾರೆ. ಅಂದ್ರೆ ಕ್ಷೇತ್ರದಲ್ಲಿ ದೊಡ್ಡ ಹಣದ ಕುಳ ಅಲ್ಲ. ಹಾಗಾಗಿ ಮಾಡ್ಕೊಂಡು ಒದ್ದಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಂದು ಪಾಸ್ ಆಗಿದ್ದಾರೆ. ಮಿಥುನ್ ರೈ ಅವರದ್ದು ಹೊಸ ಮುಖ ಅಲ್ವಾ, ಏನು ಹೊಸ ಒಬ್ಬ ಜಾಸ್ತಿ ಕೊಡ್ತಾನೋ ಅಥವಾ ಜಾಸ್ತಿ ಏನು ಮಾಡ್ತಾನೋ ಎನ್ನುವಂಥದ್ದು ಸಹಜವಾಗಿ ಅಲ್ಲಿವರೆಗೆ ಆಸೆ, ಕಾಯ್ತಾ ಇದ್ದವರಿಗೆ ಆಸೆ ಇರ್ತದೆ. ಅಂತವ್ರು ಸ್ವಲ್ಪ ಬೇಗ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಕೋಟ್ಯಾನ್ಗೆ ಸ್ವಲ್ಪ ಟಫ್ ಫೈಟ್ ಕೊಡ್ಬೋದು, ಬಟ್ ಮಿಥುನ್ ರೈಗೆ ಟಿಕೆಟ್ ಸಿಗಬಹುದು. ಮತ್ತೆ ನಮ್ಮ DKC ಅವರು ಈ ಸರಿ ಕಾರ್ಯಾಧ್ಯಕ್ಷರು ಆದ್ರೂ ಅಲ್ಲದೆ ಲಾಸ್ಟ್ ಟೈಮೇ ನಾನಿದ್ದೇನಪ್ಪ ನೋಡ್ಕೋ ನೀನು ಕೆಲಸ ಮಾಡು ಅಂತ ಹೇಳಿದವರು. ಮತ್ತೆ ಅಭಯಚಂದ್ರ ಜೈನ್ ಅವರ ಕೂಡ ಅಭಯಸ್ತಾ ಇದೆ, DKC ಅವರ ಅಭಯಸ್ತಾ ಇದೆ. ಇದಕ್ಕೆ ದುಡ್ಡಿಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ, ಇವ್ರ ಹತ್ರ ಸ್ವಲ್ಪ ಇದೆ. ಮತ್ತೆ ಕಾಂಗ್ರೆಸ್ ಎಂತ ಫಂಡಿಂಗ್ ಆಗ್ತದೆ, ಮತ್ತೆ ಈಗಾಗಲೇ ಟಚ್ ಇದೆ. ಸೊ ಒಳ್ಳೆಯ ಫೈಟ್ ನಿರೀಕ್ಷೆ ಮಾಡಬಹುದು ಮೂಡಬಿದ್ರೆಯಲ್ಲಿ. ಮಿಥುನ್ ರೈ ಅವರು ಟಿಕೆಟ್ ಒಳಗಡೆ ಫೈಟ್ ಇಲ್ಲ. ಟಿಕೆಟ್ ಒಳಗಡೆ ಫೈಟ್ ಇಲ್ಲ, ನೀರಸವಾಗಿರುವಂತ ಟಿಕೆಟ್ ಸಿಗುತ್ತೆ. ನೀರಸ ಅಂತಲ್ಲ, ಅವರು ಸ್ವಲ್ಪ ಪಾಪ ಅವರಿಗೊಂದು ಬೇಕು. ಈಗ ಫೋಟೋ ಹಾಕ್ಲಿಕ್ಕೆ ನಿಮ್ಗೆ 4 ಆಗ್ತದೆ, ಅವರಿಗೂ ಪ್ರಚಾರ ಆಗ್ತದೆ, ನಮಗೊಂದು ಮಾತಾಡ್ಲಿಕ್ಕೆ ಆಗ್ತದೆ. ಮೂಡಬಿದ್ರಿ ಕ್ಷೇತ್ರ ಬಹುಶಃ ನಂದು ಅಲ್ಲೇ ಊರು. 1983-85 ಆ ಕ್ಷೇತ್ರವನ್ನು ಅಲ್ಲಿಂದ ನೇರವಾಗಿ ನೋಡ್ಕೊಂಡು ಬಂದವನು. ಅಲ್ಲಿ ಇತಿಹಾಸ ನೋಡುದಾದ್ರೆ 1967ರಲ್ಲಿ ರತನ್ ಕುಮಾರ್ ಕಟ್ಟೆಮಾರ್ ಅಂತ, ಅವ್ರು ಅಲ್ಲೇ ಕಟ್ಟೆಮಾರ್ ಪ್ರದೇಶ ಇಡಬಹುದು, ಅವರು ಶಾಸಕರಾಗಿದ್ರು. ಅದರ ನಂತರ ಡಾಕ್ಟರ್ ದಾಮೋದರ್ ಮುಲ್ಕಿ ಅಂತ ಅವರು 2 ಟರ್ಮಿಗೆ ಶಾಸಕರಾಗಿದ್ರು. 1983ರಲ್ಲಿ ಏನಾಗುತ್ತೆ, ಡಾಕ್ಟರ್ ದಾಮೋದರ್ ಮುಲ್ಕಿ ಅವರು ಆ ಸಂಸ್ಥೆ ಕಾಂಗ್ರೆಸ್ಗೆ ಹೋದಂತ ಸಮಯದಲ್ಲಿ DD ಕಟ್ಟೆಮಾರ್ ಅಂತ ಮಂಗಳೂರಿನಲ್ಲಿ ಈಗಲೂ ಇದ್ದಾರೆ, ಅವ್ರು ಮಂಗಳೂರಲ್ಲಿ ಕುದ್ರೋಳಿ ಹತ್ರ ಇದ್ದಾರೆ. ಅವ್ರನ್ನ ತಂದು ಜನರು ಅವರು ನಿಲ್ಸಿರ್ತಾರೆ ಟಿಕೆಟ್ ಕೊಟ್ಟು. ಆ ಸಮಯದಲ್ಲಿ ಏನಾಗುತ್ತೆ, ಅವರು ಹೊರಗಿನವರು ಅನ್ನೋ ಪ್ರಚಾರ ಜಾಸ್ತಿ ಆಗಿ ಅಮರ್ನಾಥ್ ಶೆಟ್ಟಿ ಅವರು ಅಲ್ಲಿ 1983ರಲ್ಲಿ ಜನತಾದಳ, ರಾಷ್ಟ್ರೀಯ ಜನತಾದಳ ಇಲ್ಲ, ಅಲ್ಲಿ ಪ್ರಥಮವಾಗಿ ಅವರು ಗೆಲ್ತಾರೆ. ಆಮೇಲೆ 1985ರಲ್ಲಿ ತಿರ್ಗಾ ಅವರೇ ಗೆಲ್ತಾರೆ. 89ರಲ್ಲಿ ಸೋಮಪ್ಪ ಮಾಸ್ಟರ್ ಅಂತ ಸೋಮಸುವರ್ಣ ಅವರು ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ. 94ರಲ್ಲಿ ತಿರ್ಗಾ ಏನಾಗುತ್ತೆ, ದಾಮೋದರ್ ಮುಲ್ಕಿ ಅವರು KCPಯಲ್ಲಿ ನಿಲ್ತಾರೆ, ಸೋಮಸುವರ್ಣ ನಿಲ್ತಾರೆ. ಈ ತರ ಮತಗಳ ಡಿವೈಡ್ ಆಗಿ ಅಮರ್ನಾಥ್ ಶೆಟ್ಟಿ ತಿರ್ಗಾ ಗೆಲ್ತಾರೆ. 1999ರಲ್ಲಿ ಅಭಯಚಂದ್ರ ಜೈನ್ ಅವರಿಗೆ ವೀರಪ್ಪ ಮೊಯ್ಲಿ ಅವರು ಟಿಕೆಟ್ ಕೊಡಿಸ್ತಾರೆ. ಆಗ ಇವರು ಅಭಯಚಂದ್ರ ಜೈನ್ ಅವರು ಕೂಡ ಮಂಗಳೂರಲ್ಲಿ ವಾಸ ಇದ್ರು ಕೂಡ ಅವರು ಮೂಲತಃ ಮೂಡುಬಿದಿರೆಯವರೇ ಆಗಿದ್ರು. ಹಾಗಾಗಿ ಆಮೇಲೆ ಎಲ್ಲರ ವಿನಯ್ ಕುಮಾರ್ ಸರ್ಕ ಅವರು MP ನಿಂತಿದ್ರು. ಅದೊಂದು ಜಂಟಿ ಸ್ವರಕ್ಕೆ ಮತ್ತು ಅಭಯಚಂದ್ರ ಅವರ ಜಂಟಿ ಇದರಲ್ಲಿ ಹೋದಾಗ ಎಲ್ಲ ಬೇಜಾರಾಗದಾಗೆ ಮತಗಳದ್ದು ಭಿನ್ನವಸ್ಥಿತಿ ಇರ್ಬೋದು, ಸಮುದಾಯ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಇರ್ಬೋದು, ಎಲ್ಲರ ಮತಗಳು ಗೆಲ್ಲಿಸಿ ಅಭಯಚಂದ್ರ ಜೈನ್ ಗೆಲ್ತಾರೆ. ಅದರ ನಂತರ ನಿರಂತರವಾಗಿ 4 ಸಲ ಗೆಲ್ತಾರೆ ಅವರು. ಆ ನಂತರ ತಮಗೆ ಗೊತ್ತಿದೆ ಕಳೆದ ಚುನಾವಣೆಯಲ್ಲಿ ಅವರು ನಿಲ್ಲುವುದಿಲ್ಲ ಅಂತ ಘೋಷಣೆ ಮಾಡುವಂಥದ್ದು, ನಿವೃತ್ತಿ ಆಗ್ತೀನಿ ಅಂತ. ಆಮೇಲೆ ಮಿಥುನ್ ರೈಗೆ ಬಿಟ್ಕೊಡ್ತೀನಿ ಅಂತ ಕಾರಣಾಂತರಗಳಿಂದ ಬಿಟ್ಕೊಡ್ಲಿಕ್ಕೆ ಆಗ್ಲಿಲ್ಲ. ಆ ನೋವು ಮಿಥುನ್ ರೈಗೆ ಇತ್ತು, ಅದು ನಮಗೆ ಚುನಾವಣೆಯಲ್ಲಿ ಕೂಡ ಪ್ರಭಾವ ಬೀರಿತ್ತು. ಅದ್ರ ನಂತರ ತಮ್ಮ ಇದೇ ಸ್ಟುಡಿಯೋದಲ್ಲಿ ಬಂದು ಅಭಯಚಂದ್ರ ಜೈನ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಈಗ 1 ವರ್ಷದ ಹಿಂದೆ. ಕಡಗಂಡದಾಗ ನಾನು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಅನ್ನುವಂಥದ್ದು. ಹಾಗಾಗಿ ಅವ್ರು ನಿಲ್ಲುವುದಿಲ್ಲ ಅಂತ ಹೇಳಿದ್ದಾರೆ. ಬಹಿರಂಗವಾಗಿ ಮಿಥುನ್ ರೈಗೆ ಏನು ಬೆಂಬಲ ಕೂಡ ಘೋಷಿಸಿದ್ದಾರೆ. ಮಿಥುನ್ ರೈ ಅವರು ಆ ಕ್ಷೇತ್ರದಲ್ಲಿ ಕಳೆದ ಒಂದು 6 ತಿಂಗಳು 1 ವರ್ಷದಿಂದ ಓಡಾಡ್ತಾ ಇದ್ದಾರೆ. KPCCಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಜನರೊಂದಿಗೆ ನಿರಂತರ ಸಂಪರ್ಕ, ಅವರು MP ಚುನಾವಣೆಯಲ್ಲಿ ಸೋತಿದ್ರು ಕೂಡ ಆ ಸಂಪರ್ಕನ ಬಿಡ್ಲಿಲ್ಲ. ಅವರು ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಓಡಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅವಕಾಶಗಳು ಜಾಸ್ತಿ ಇದೆ. ಅದರ ಒಟ್ಟಿಗೆ ರಾಜಶೇಖರ್ ಕೋಟ್ಯಾನ್ ಕೂಡ KPCC ಸೆಕ್ರೆಟರಿ ಆಗಿದ್ರು, ಅದೇ ಮೂಡುಬಿದಿರೆಗೆ ಉಸ್ತುವಾರಿ ಆಗಿದ್ರು. ಅವರು ಕೂಡ ಅಲ್ಲಿ ಓಡಾಡ್ತಾ ಇರುವಂತದ್ದು. ಅಲ್ಲಿ ಏನಾಗಿದೆ, ಮೂಡುಬಿದಿರೆ ಕ್ಷೇತ್ರ ಬಂಟ್ ಮತ್ತೆ ಬಿಲ್ಲವ ಒಂದು ಸ್ಟ್ರಾಂಗ್ ಇದ್ದು ಡಾಮಿನೇಟ್ಸ್. ಬಂಟು ಕೂಡ ಈ ಹಿಂದೆ ಎಲ್ಲ ಅಮರ್ನಾಥ್ ಶೆಟ್ಟಿ ಹಿಂದೆ ಇದ್ರು. ಅವ್ರೀಗ ಅವರನ್ನು ಎಳೆದುಕೊಂಡ್ರೆ ಪಕ್ಷಕ್ಕೆ ಹೆಚ್ಚಿನ ಬಲ ಬರ್ಬೋದು ಅಂತ ಒಂದು ರೀತಿಯಲ್ಲಿ. ಆಮೇಲೆ ಅಥವಾ ಬಿಲ್ಲವ ಸಮಾಜದಲ್ಲೇ ಸ್ಟ್ರಾಂಗ್ ಇರೋರ್ನಂತಂದ್ರೆ ಅದರ ಅರ್ಧ ಮತ ಪಡೆದ್ರು ಗೆಲುವಿಗೆ ಪೂರಕ ಅನ್ನುವಂಥದ್ದು ಚಿಂತನೆಗಳಿದೆ. ಬಂಟ್ ಮತ್ತು ಬಿಲ್ಲವನೇ ಅಲ್ಲಿ ದೊಡ್ಡ ಸಮುದಾಯ. ಆ 2 ಸಮುದಾಯದಲ್ಲಿ ಒಬ್ಬರಿಗೆ ಕೊಟ್ರೆ ಗೆಲುವು ಜಾಸ್ತಿ ಅನ್ನುವಂತ ಮಾತು ಅಲ್ಲಿದೆ. ಪ್ರತಿಭಾ ಕುಳಾಯಿ ಇಲ್ಲ ಅಲ್ಲ, ಅವರು ಬಿಲ್ಲವಸೆ ಬಹುಶಃ ಪ್ರತಿಭಾ ಕುಳಾಯಿ ಕೂಡ. ಹೌದು, ನಾನು ಅದೇ ಹೇಳಿದ್ದು, ಬಂಟ ಬಿಲ್ಲವರಲ್ಲಿ ಒಬ್ಬರಿಗೆ ಕೊಟ್ರೆ ಆಗ್ತದೆ ಅನ್ನೋ. ಸೀಟೇ ಇಲ್ಲ, ಎಲ್ಲೂ ಜೈನರಿಗೆ ಲಾಭ ಇಲ್ಲ. ಆಮೇಲೆ ಮತ್ತೆ ಈಗ ಏನಾಗಿದೆ, ಜನಸಂಖ್ಯೆ ಲೆಕ್ಕದಲ್ಲಿ ಜೈನರಿಗೆ ಸೀಟೇ ಇಲ್ಲ ಆಗ್ತಾ ಇದೆ. ಮುಂಚೆ ಧನಂಜಯ ಕುಮಾರ್ ಅವರು MP ಆಗಿದ್ರು, ಅದು ಅಭಯಚಂದ್ರ ಜೈನ್ ಇಲ್ಲಿ MLA ಆಗಿದ್ರು, ಧರ್ಮ ಸಾಮ್ರಾಜ್ಯರು MLA ಆಗಿದ್ರು.
ಅವಾಗೆಲ್ಲ ಕಾಸ್ಟ್ ಇದ್ದು ಇದು ಇರ್ಲಿಲ್ಲ, ಮತ್ತೆ ಒಂದು ಗುತ್ತಿನವರೆಲ್ಲ ವಿ ಎಸ್ ಆಚಾರ್ಯ ಆಗಿದ್ರು, ಜಿ ಎಸ್ ಆಚಾರ್ಯ ಬೈಂದೂರಲ್ಲಿ ಆಗಿದ್ರು, ಬ್ರಾಹ್ಮಣರು ಸಣ್ಣ ಸಣ್ಣ ಸಮುದಾಯದವರಿಗೆ. ಈಗ ಅದನ್ನ ಕೇಳಲಿಕ್ಕೆ ಕಷ್ಟ, ನಿಮ್ದು ಎಷ್ಟು ಸಂಖ್ಯೆ ಇದೆ ಅಂತ ಕೇಳ್ತಾರೆ. ಆ ನಿಟ್ಟಿನಲ್ಲಿ ಹೋದಾಗ ಅಭಯಚಂದ್ರ ಬಿಟ್ಕೊಟ್ಟಿದ್ದು ಒಂದು ರೀತಿಯಲ್ಲಿ ಜೈನ ಸಮುದಾಯಕ್ಕೆ ಬಹಳ ದೊಡ್ಡ ನಷ್ಟ. ಅದು ಮರಳಿ ಎಲ್ಲೂ ಸೀಟ್ ಸಿಗ್ಲಿಕ್ಕಿಲ್ಲ, ಸುರೇಶ್ಬಳ್ಳರಿಗೂ ಸಿಗ್ಲಿಲ್ಲ. ಅಲ್ಲಿ ಇದ್ದಂತ ಅಧಿಕಾರಿಯವರು ಪಕ್ಷ ಬಿಟ್ಟು ಹೋದ್ರು, ಬೇರೆ ಬೇರೆಯವರು ನಂತರ ಪಕ್ಷದಲ್ಲಿ ಮುಂಚೆಲ್ಲ ತುಂಬಾ ನಾಯಕರು ಇರ್ತಾ ಇದ್ರು ಆ ಸಮುದಾಯ, ಜೈನ ಸಮುದಾಯದಲ್ಲಿ ಕಾರ್ಕಳದಲ್ಲಿ ಇರ್ತಾ ಇದ್ರು. ಈಗ ಎಲ್ಲ ಕಡೆನೂ ಇಲ್ಲ. ಇವನ್ ಪಂಚಾಯತ್ ಎಲ್ಲ ಅವಿರೋಧ ಆಯ್ಕೆ ಆಗುವಂತಹ ಸಂಭವ ಇತ್ತು. ಈಗ ಜಾತಿವಾದ ಹೆಚ್ಚು ಇದಕ್ಕೆ ಬಂದಿದ್ದಕ್ಕೆ ಆ ರೀತಿಯ ಅದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ಲಕ್ಷಣ ಅಲ್ಲ. ಬಹುಶಃ ಜಾತಿಯಿಂದ ಗುರುತಿಸೋಕ್ಕಿಂತ ವ್ಯಕ್ತಿಯಿಂದ ಪಕ್ಷ ಮತ್ತೆ ಅವನ ಸೇವೆಯಿಂದ ಗುರುತಿಸುವಂತ ಹೇಳಿದ್ರೆ ಹೆಚ್ಚಿನ ಉತ್ತಮ. ಅದು ಪಕ್ಷ ರೀತಿ ಕೇಡರ್ ಬೇಸ್ ಅಂದ್ರೆ ಪಕ್ಷ ರೀತಿಯಲ್ಲಿ ಇರ್ಬೇಕು. ಇಲ್ಲಿ ಏನಾಗಿದೆ, ವ್ಯಕ್ತಿ ಆಧಾರಿತವಾಗಿ ಹೋಗ್ತಾ ಇದೆ. ವ್ಯಕ್ತಿ ಆಧಾರಿತ ಹೋದಾಗ ಆ ವ್ಯಕ್ತಿ ಇನ್ನೊಂದು ಕಡೆ ಜಂಪ್ ಆದಾಗ ಆಟೋಮೆಟಿಕ್ ಪಕ್ಷ ಎಲ್ಲ ಕೊಲಾಪ್ಸ್ ಆಗ್ತದೆ. ನಾವು ಬೆಂಗಳೂರಲ್ಲಿ ನೋಡುವಂತದ್ದು, ಸೋಮಶೇಖರ್ ಹೋದಾಗ, ಮುನಿರತ್ನ ಹೋದಾಗ, ಇನ್ನೊಬ್ಬ ಹೋದಾಗ ಅಲ್ಲಿ ಕೊಲಾಪ್ಸ್ ಪಕ್ಷ. ಅವನ ಪಕ್ಷ ಲೀಡರ್ ಯಾರು ಹೇಳ್ತಾನೆ ಅವನೇ ಬ್ಲಾಕ್ ಅಧ್ಯಕ್ಷ. ಬ್ಲಾಕ್ ಅಧ್ಯಕ್ಷ ಆಗ್ಬೇಕಂದ್ರೆ ಅವ್ನು ನನ್ನ ಮನೆಗೆ ಬರ್ತಾನ ಅಂತ ನೋಡ್ತಾರೆ. ನನ್ನ ಮನೆಗೆ ಬೆಳಿಗ್ಗೆ ಬರ್ತಾನ, ಮನೆ ಕಾಯ್ತಾನ, ಮನೆ ಕಾಯೋರ್ನ ಅಧ್ಯಕ್ಷ ಮಾಡಿದಾಗ ಇವನು ಹೋದಾಗ ಅವನು ಹೋಗ್ಬಿಡ್ತಾನೆ. ಅದಕ್ಕಿಂತ ಸಂಘಟನೆಯಲ್ಲಿ ಯಾರು ಶಕ್ತಿ ಗಟ್ಟಿಯಾಗಿರ್ತಾರೆ, ನೀವು ಲೀಡರ್ ಹೋದ್ರು ಅವ್ರ ಪಕ್ಷದಲ್ಲಿ ಇರ್ತಾನೆ. ಅಷ್ಟೇ ಪಕ್ಷದ ಏನು ಆ ಬ್ಲಾಕ್ ಅಧ್ಯಕ್ಷ ಇದ್ದವರೆಲ್ಲ ನೀವು ಪಕ್ಷದ ಕಚೇರಿ ಕಾಯಿರಿ, ನಾಯಕರ ಮನೆ ಕಾಯಕ್ಕೆ ಹೋಗ್ಬೇಡಿ ಅಂತ ಅದನ್ನ ಪಾಲಿಸ್ಕೊಂಡು ಬಂದಾಗ ಪಕ್ಷ ಬೆಳೀತಾ.